ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದತೆಗೆ, ಏಕತೆಗೆ, ಒಗ್ಗಟ್ಟಿಗೆ ಹೆಸರುವಾಸಿಯಾದ ಜಿಲ್ಲೆ. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೆಲಸ ನಡೀತಾ ಇದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಶ್ರೀ ಕಲ್ಲುಟ್ಟಿ ಪಂಜುರ್ಲಿ ದೈವಸ್ಥಾನ ಕೊಟ್ಟಾರ, ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಬಾಬುಗುಡ್ಡೆ, ದೈವರಾಜ ಶ್ರೀ ಕೋರ್ದಬ್ಬು ದೈವಸ್ಥಾನ ಬಾಬುಗುಡ್ಡೆ, ಈ 3 ದೈವಸ್ಥಾನಗಳಲ್ಲಿ ವಿಕೃತ ಮನೋಭಾವನೆ ಇರುವ ಯಾರೋ ಕಿಡಿಗೇಡಿಗಳು ತುಳುನಾಡಿನ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ದೈವಸ್ಥಾನದ ಹುಂಡಿಯಲ್ಲಿ ನಕಲಿ ನೋಟನ್ನು ಹಾಕಿ ಅದರಲ್ಲಿ ಕೆಟ್ಟ ರೀತಿಯಲ್ಲಿ ಬರೆದು ಧರ್ಮಕ್ಕೆ ನಿಂದನೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಈ ಕೃತ್ಯ ಮಾಡಿದವರು ಯಾರೇ ಇರಲಿ, ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಪ್ಪು ಚುಕ್ಕೆ ಬರುವ ಕೆಲಸ ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಸೇರಿ ಕಠಿಣ ಶಿಕ್ಷೆ ಆಗುವವರೆಗೂ ಆಗ್ರಹಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಅವರಿಗೆ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ರು. 3 ದೇವಸ್ಥಾನಗಳಲ್ಲಿ, ಒಂದು ಶ್ರೀ ಕಲ್ಲುಟ್ಟಿ ಪಂಜುರ್ಲಿ ದೇವಸ್ಥಾನ ಕೊಟ್ಟಾರ, ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಶೆಟ್ಲ ಗ್ರಾಮ ಬಾಬುಗುಡ್ಡೆ, ಅದೇ ರೀತಿ ದೈವರಾಜ್ಯ ಶ್ರೀ ಕೋರ್ದಪ್ಪು ದೇವಸ್ಥಾನ ಬಾಬುಗುಡ್ಡೆ. ಈ 3 ದೇವಸ್ಥಾನಗಳಲ್ಲಿ ಯಾರೋ ಕಿಡಿಗೇಡಿಗಳು ಬಂದು, ವಿಕೃತ ಮನೋಭಾವನೆ ಇರುವಂತಹ ಕಿಡಿಗೇಡಿಗಳು ಬಂದು ತುಳುನಾಡಿನ ಜನರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ 200 ರೂಪಾಯಿ ನಕಲಿ ನೋಟಿನ ಹಿಂದ್ಗಡೆ ಬೇಡದಂತಹ ಬರಹಗಳನ್ನು ಬರೆದು ಒಂದು ಧರ್ಮಕ್ಕೆ ಅವಮಾನ ಮಾಡುವಂತಹ ಕೆಲಸ ಕಾರ್ಯವು ನಡೆದಿದೆ. ಅತ್ಯಂತ ಬೇಸರ ತರುವಂತಹ ವಿಷಯ ಏನಂದ್ರೆ, ಈ ಬುದ್ಧಿವಂತರ ಜಿಲ್ಲೆಯಲ್ಲಿ, ವಿದ್ಯಾವಂತರ ಜಿಲ್ಲೆಯಲ್ಲಿ ಇಂಥ ವಿಕೃತ ಮನೋಭಾವನೆ ಇರುವಂತಹ ಜನರು ಕೂಡ ಇದ್ದಾರೆ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿಯೇ ಕಾಡ್ತಾ ಉಂಟು. ಈ ಕೃತ್ಯವನ್ನು ಮಾಡಿದಂತ ಯಾರೇ ಇರಲಿ, ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಪ್ಪು ಚುಕ್ಕೆ ತರುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅಕ್ಷಮ್ಯವಾದಂತಹ ಅಪರಾಧ. ನಾವೆಲ್ಲರೂ ಇವತ್ತು ಒಗ್ಗಟ್ಟಿನಲ್ಲಿ ಇಂಥ ವಿಕೃತ ಮನೋಭಾವನೆ ಇರುವಂತಹ ವ್ಯಕ್ತಿಗಳ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕು. ಅವರಿಗೆ ಕಠಿಣ ಶಿಕ್ಷೆ ಆಗುವ ತನಕ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಅವರಿಗೆ ಕಠಿಣ ಶಿಕ್ಷೆ ಆಗುವಂತೆ ನಾವು ಆಗ್ರಹಿಸಬೇಕು. ಈ ವೇಳೆ ಮಹಾನಗರ ಪಾಲಿಕೆಯ ಸದಸ್ಯ ಪ್ರವೀಣ್ ಆಳ್ವಾ, ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ, ದೈವರಾಜ ಶ್ರೀ ಕೋರ್ದಬ್ಬು ದೈವಸ್ಥಾನದ ಗುರಿಕಾರ ಹೊನ್ನಯ್ಯ, ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ರಘುರಾಜ್ ಕದ್ರಿ, ಸದಾಶಿವರಾವ್, ಡಿಕೆ ಸುಧೀರ್ ಉಪಸ್ಥಿತರಿದ್ದರು.